ನಮಸ್ತೆ ಹಾಲಪ್ಪನವರೇ, ಹೇಗಿದ್ದೀರಿ? ತುಂಬ ಸಮಯ ಇತ್ತಲ್ಲ. ನೀವು ಮೈಸೂರು ಅಲ್ಲ, ನೀವು ಮೊನ್ನೆ ಹೇಳಿದ್ರಿ ಎಲ್ಲಿ ಅಪ್ಪ ಊರು? ಒಡೆಯರು ಮರೆತೋಗ್ತದೆ ಮಾರಿ. ನಿಮ್ಮ ಊರು ಯಾವುದು ಮೊನ್ನೆ ಹೇಳಿದ್ರಲ್ಲ? ಹಲೋ, ನಮಸ್ಕಾರ ಯೋಗಿ. ಸ್ಟಿಕ್ಕರ್ ಎಲ್ಲ ನೋಡಿದೆ, ತುಂಬ ಚಂದ ಕಾಣ್ತದೆ. ಅದು ನೀನು ವಿಡಿಯೋ ಮಾಡಿದ್ದು ಸಹ ಚೆಂದಾಗಿ ಒಳ್ಳೆ ಆಗಿದೆ. ಓಕೆ, ಲಕ್ಕಿ. ನಿಮಗೆ ಲಕ್ಕಿಯೇ ಇಷ್ಟವಾ ಕರೆಯುವುದು? ನಿಮಗೆ ಲಕ್ಕಿ ಕರೆದ್ರೆ ಇಷ್ಟವಾ ಹೇಗೆ? ನಾನೊಂದು 20 ಮಿನಿಟ್ಸ್ ಮಾತಾಡುವಂತ ಬಂದದ್ದು. ಇಲ್ಲ, ಸಂಡೆಯಿಂದ ವೀಡಿಯೋಸ್ ಮಾಡಬೇಕು. ಹೌದು, ನಿಂದು ಈಗ ಒಂದು 4-5 ಇದೆಲ್ಲ ಮಾಡಿದ್ಯಲ್ಲ, ಶಾರ್ಟ್ಸ್ ಎಲ್ಲ. ಅದು ಒಳ್ಳೆ ಆಗಿದೆ ನೀನು ಮಾಡಿದೆಲ್ಲ, ವಿಡಿಯೋಗ್ರಫಿ ಎಲ್ಲ ಒಳ್ಳೆ ಆಗಿದೆ. ಹಾಗೆ ನನಗೆ ಆಯಿತು, ಇವತ್ತು ನನ್ನ ಮಗಳಿಗೆ ಸಹ ತೋರಿಸ್ತಾ ಇದ್ದೆ. ನಿನಗೆ ಕಂಟಿನ್ಯೂ ಮಾಡ್ಬೋದಲ್ಲ ಅಂತ. ಒಂದು ಸಂಡೇ ಒಂದು ದಿನ ಎಲ್ಲ ವೀಡಿಯೋಸ್ ಎಲ್ಲ ತೆಗೆದಿಡು. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಎಲ್ಲ ನೇಚರ್ ಇದು, ಹಾಗೆ ಜಿಮ್ಮಿದು ಎಲ್ಲ ಅಲ್ಲ. ಸಂಡೆಯಿಂದ ವೀಡಿಯೋಸ್ ಮಾಡಬೇಕು. ಅದೇನು ಮುಹೂರ್ತ ಇಟ್ಟಿದ್ಯಾ ಸಂಡೆಗೆ? ಸಂಡೆಯಿಂದ ಮತ್ತೆ ಊಟ ಆಯ್ತಾ? ಚಹಾ ಆಯ್ತಾ? ಏನು ಸ್ಪೆಷಲ್? ಚಿಕನ್, ಬಿರಿಯಾನಿ, ಫಿಶ್? ಮತ್ತೆ ಡ್ಯೂಟಿಯಲ್ಲಿದ್ದೀಯಾ? ಹಾಲಪ್ಪನವರೇ, ಊಟ ಆಯ್ತಾ? ಎಲ್ಲಿ ಹೋದ್ರೆ ಗೊತ್ತಿಲ್ಲ. ಆಗ ಹಾಯ್ ಹೇಳಿದ್ದಾರೆ, ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನಂದು ವಿಡಿಯೋ ಅಪ್ಲೋಡ್ ಎಂತ? ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಮಗೆ ನೋಟಿಫಿಕೇಶನ್ ಹೋಗುತ್ತೆ. ಹೌದು, ನಮ್ಮ ಸಬ್ಸ್ಕ್ರೈಬರ್ ಯಾರು ಮಾಡಿರ್ತಾರೆ ಮತ್ತು ಬೆಲ್ ಬಟನ್ ಯಾರು ಒತ್ತಿರ್ತಾರೆ ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ಶಾರ್ಟ್ಸ್ ಅಪ್ಲೋಡ್ ಮಾಡು, ನಮ್ಮ ಸಬ್ಗೆ ನೋಟಿಫಿಕೇಶನ್ ಹೋಗಲ್ಲ ಯಾಕೆ? ಹೌದಲ್ಲ, ನೋಡ್ತೇನೆ ನಾನು ಸಹ. ಅದು ನೀನು ಈಗ ಹೇಳುವಾಗ ನನಗೆ ತಲೆಗೆ ಹೋಯ್ತದೆ, ನನಗೆ ಸಹ ಗೊತ್ತಿಲ್ಲ ಅದರ ಬಗ್ಗೆ. ಅದು ಏನಾದರೂ ಆಪ್ಷನ್ ಇರ್ಬೋದು ಅಪ್ಲೋಡ್ ಮಾಡುವಾಗ, ಏನಾದರೂ ಆಪ್ಷನ್ ಉಂಟಾ ನೋಡು. ಸಬ್ಸ್ಕ್ರಿಪ್ಷನ್ಸ್ ಫೀಡ್ ಆನ್ ಎಂತೆಲ್ಲ ಇರ್ತದಲ್ಲ, ನೋಡ್ತೇನೆ ನಾನು ಇವತ್ತು, ನೋಡಿ ಹೇಳ್ತೇನೆ ಆಯಿತಾ. ನಾನು ಶಾರ್ಟ್ಸ್ ಕಡಿಮೆ ಅಲ್ಲ ಅಪ್ಲೋಡ್ ಮಾಡೋದು. ಎಷ್ಟು ನಂದು ಒಂದು 4-5 ಅಷ್ಟೇ ಇರೋದು ಅಂತ ಶಾರ್ಟ್ಸ್ ಎಲ್ಲ, ವೀಡಿಯೋಸೇ ಮಾಡೋದು ನಾನು. ಹೌದಾ? ಹಾಗೆ ಏನು ಏನಾದರೂ ಸೆಟ್ಟಿಂಗ್ಸ್ ಇರ್ಬೋದು ಯೂಟ್ಯೂಬಲ್ಲಿ. ಅದೇನಾದರೂ ಕ್ಲಿಕ್ ಮಾಡಲಿಲ್ವಾ? ನೋಡುವ, ನಾನು ಯಾರ ಹತ್ರ ಆದರೂ ಕೇಳ್ತೇನೆ ಆಯಿತಾ.
ಮತ್ತು ಯಾರಾದರೂ ಕೇಳಿದ್ರಾ ನಿಮ್ಮದು ಯೂಟ್ಯೂಬ್ ಚಾನಲ್ ಉಂಟಾ ಅಂತ ನಿನ್ನ ಪ್ಯಾಸೆಂಜರ್ಸ್ ಎಲ್ಲ? 100 ಆದ ನಂತರ ನೀನು ಸಹ ಬರ್ತೀಯಲ್ಲ ಲೈವಿಗೆ? ನನಗೆ ಕಂಪ್ಯೂಟರ್ ವರ್ಕ್ ಈಗ ಹೆವಿ ಆಗಿದೆ, ಕಿರಿಕಿರಿ ಆಗ್ತಾ ಉಂಟು ಕಂಪ್ಯೂಟರ್ ವರ್ಕ್. ಈಗ ಒಂದು 2 ವಾರದಿಂದ ಜಾಸ್ತಿ ಬರ್ತಾ ಉಂಟು ವರ್ಕ್, ಮೊದಲು ಇರಲಿಲ್ಲ. ಬಟ್ ನನ್ನ ಚಾನಲ್ ಶಾರ್ಟ್ಸ್ ವಿಡಿಯೋಸ್ ಮಾತ್ರ. ಇದ್ಯಾರು? ಕನ್ನಡ ಜ್ಯೋತಿ ವ್ಲಾಗ್ಸ್. ಹಾಯ್ ಕನ್ನಡ ಜ್ಯೋತಿ ವ್ಲಾಗ್ಸ್. ಹಾಯ್ ಲಕ್ಕಿ ಅಣ್ಣ. ಇನ್ನೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓ ನೋಡು ಲಕ್ಕಿ, ಜ್ಯೋತಿ ಅವರು ಸಬ್ಸ್ಕ್ರೈಬರ್ಸ್ ಮಾಡಿಸಿದಾರಂತೆ ಇಬ್ಬರನ್ನು. ನಾನು ಅಪ್ಲೋಡ್ ಮಾಡಿರೋ ಶಾರ್ಟ್ ನಿಮಗೆ ನೋಟಿಫಿಕೇಷನ್ ಬಂತ? ಇಲ್ಲ, ಬರಲಿಲ್ಲ. ನಾನು ಮತ್ತೆ ನಿನ್ನ ಚಾನಲ್ ಇದಕ್ಕೆ ಹೋಗಿ ವ್ಯೂ ಚಾನಲ್ ಉಂಟಲ್ಲ, ಅಲ್ಲಿ ಹೋಗಿ ನೋಡಿದ ನಂತರ ನಿನ್ನ ಶಾರ್ಟ್ಸ್ ಬಂದು 2 ದಿನ ಆಗಿತ್ತು. ಮತ್ತೆ ನೋಡಿದ್ದು ನಾನು, ಗೊತ್ತುಂಟ. ಹಾಗೆ ಅವರ ಹತ್ರ ಕೇಳು, ಜ್ಯೋತಿ ಹತ್ರ. ಜ್ಯೋತಿ, ನಿಮಗೆ ಇವನು ಲಕ್ಕಿ ಆಗ್ತಾನಲ್ಲ ಶಾರ್ಟ್ಸ್ ಎಲ್ಲ ವೀಡಿಯೋಸು, ಅದು ನಿಮಗೆ ನೋಟಿಫಿಕೇಷನ್ ಬಂದಿದಾ? ನನಗೆ ಬಂದಿರಲಿಲ್ಲ. ಇದು ಪ್ರಾಬ್ಲಮ್, ನಮ್ಮ ಶಾರ್ಟ್ಸ್ ಪ್ರಾಬ್ಲಮ್. ಹೌದಾ? ಜ್ಯೋತಿ ಅವರು ಹೇಳ್ತಿದ್ದಾರೆ, ಲಕ್ಕಿ ಅಣ್ಣ ಈ 3ರಲ್ಲಿ ಯಾವ ಚಾನಲ್ ಚೆನ್ನಾಗಿದೆ ಹೇಳಿ ಅಣ್ಣ. ವ್ಲಾಗ್ ಟಿವಿ ಕನ್ನಡ, ಕನ್ನಡ ಜ್ಯೋತಿ ವ್ಲಾಗ್ ಟಿವಿ ಜ್ಯೋತಿ. ಹೇಳ ಲಕ್ಕಿ, ನೋಡು 3 ಚಾನಲ್ ಹೆಸರು ಹೇಳಿದ್ದಾರೆ, ಯಾವುದು ಒಳ್ಳೇದುಂಟಂತ ಹೇಳಬೇಕಂತೆ. ಜ್ಯೋತಿ ಅವರಿಗೆ ನೋಟಿಫಿಕೇಷನ್ ಬಂದಿದ್ದ, ನನಗೆ ಬಂದಿರಲಿಲ್ಲ. ನೋಡು, ಜ್ಯೋತಿ ಅವರಿಗೆ ಬಂದಿದೆ ಅಂತೆಲ್ಲ. ಜ್ಯೋತಿ ಅಂದರೆ ಇವರ ಹನುಮಂತ ಅಣ್ಣಲ್ಲ? ಸರಿ ಜ್ಯೋತಿಯ ನಿಂದು? ನಾನು ನಿಂದು ಶಾರ್ಟ್ಸ್ ವಿಡಿಯೋ ನೋಡಿದ್ದು 2 ದಿನ ಬಿಟ್ಟು. ಜ್ಯೋತಿ ವ್ಲಾಗ್ಸ್ ಇರಲಿ, ಈಗ ಇರುವ ಇದೆಯಾ? ಜ್ಯೋತಿ ವ್ಲಾಗ್ಸ್, ವ್ಲಾಗ್ ಟಿವಿ ಕನ್ನಡ, ಕನ್ನಡ ಜ್ಯೋತಿ ವ್ಲಾಗ್ಸ್, ಕನ್ನಡ ಟಿವಿ ವ್ಲಾಗ್ಸ್. ಜ್ಯೋತಿ ವ್ಲಾಗ್ಸ್ ಅಂದರೆ ಕನ್ನಡ ಜ್ಯೋತಿ ವ್ಲಾಗ್ಸೇ ಇರಲಿಯಾ ಮೊದಲಿದೆ? ಹೌದು. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡಿ, ನಿನ್ನದ್ರೆಲ್ಲ ಸಜೆಷನ್ ಕೇಳ್ತಾ ಇದ್ದಾರೆ. ಮತ್ತು ಜ್ಯೋತಿ ಅವ್ರದ್ದು ಚಹಾ ಎಲ್ಲ ಆಯಿತಾ? ಚಹಾ, ಕಾಫಿ, ಟೀ? ಲಕ್ಕಿ ಡ್ಯೂಟಿಯಲ್ಲಿದೆಯಾ? ಮತ್ತೆ ನಂದು ಲೇಟ್ ಬರ್ತದ ಅಂತಲ್ಲ ಇದೆಲ್ಲ ಮೆಸೇಜ್ ಎಲ್ಲ? ಅಲ್ಲ ಮೆಸೇಜ್ ಅಲ್ಲ, ನಾನು ಮಾತಾಡೋದು ವಾಯ್ಸ್.
ಹೌದಾ? ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ತುಂಬ ದಿನದಿಂದ. ಮತ್ತೊಂದು ಎಂತ 4G ಆಗಿಯಾ ಮೊಬೈಲ್ ನಂದು. ನಂದು 5G ಮೊಬೈಲ್ ನನ್ನ ಮಗಳು ಕೊಂಡೋಗ್ತಾಳೆ ಕಾಲೇಜಿಗೆ. ಅದು ಅವಳಿಗೆ ಆಗಿದೆ. ಇನ್ನು ನನಗೆ ಹೊಸ ತೆಕ್ಕೊಳ್ಬೇಕು. ನಾನು ಇವಾಗ ಇರೋದು ಪ್ಲೇಸ್ ಬಂದು KR ಮಾರ್ಕೆಟ್. ಅಕ್ಕ ನಿಮ್ಮ ಚಾನಲ್ ಸಾರಿ ಎಂತೆಲ್ಲ ಓದ್ತಾ ಇದ್ದೀನಿ ನಾನು ಓಕೆ ಓಕೆ ಓಕೆ. ನೀವೆಷ್ಟು ಗಂಟೆ? 4 o'clock? ನಮ್ಮದು ಸಹ ಆಗಲಿಲ್ಲ ಚಾ, ನಮ್ಮದು 4 o'clock. ಮತ್ತು ಬೇರೇನು ವಿಶೇಷಗಳು? ಮಕ್ಕಳೆಲ್ಲ ಬಂದ್ರ ಮನೆಗೆ? ಮಕ್ಕಳಿದ್ದಾರಾ ಜ್ಯೋತಿ? ನಿಮ್ಮ ಹೆಸರು ಜ್ಯೋತಿಯ ಬೇರೆ ಏನಾದರೂ ಉಂಟಾ? ನಿಮ್ಮ ಕಡೆ ಕಾಫಿ ಬೀಜ ಎಲ್ಲ ಉಂಟಾ? ನಮ್ಮ ಆಚೆ ಕಾಫಿ ಇಲ್ಲ. ನಮ್ಮ ಈಚೆ ಎಲ್ಲ ಚಹಾ ಕುಡಿಯೋದು ಜಾಸ್ತಿ. ಕಾಫಿ ಕುಡಿತಾರೆ, ನನ್ನ ಅಮ್ಮ ಕಾಫಿ ಕುಡಿತಾರೆ, ನಾವೆಲ್ಲ ಚಹಾ ಕುಡಿಯೋದು. ನಿಮ್ಮಾಚೆ ನಿಮ್ಮದು ಯಾವುದೂರು? ಇದು ಲೈಕ್ ಒತ್ತಿ. ಲೈಕ್ 0 ಉಂಟು ನಂದು ಇಲ್ಲಿ. ಅಕ್ಕ ನಾನು ಲಕ್ಕಿ ಅಣ್ಣವರು ಫ್ಯಾನ್ಸ್, ನಿಮಗೆ ಗೊತ್ತು? ಓ ಓ ಓ ಓ ಎಂತ? ನಾವು ಲಕ್ಕಿ ಅಣ್ಣವರು ಫ್ಯಾನ್ಸ್, ನಿಮಗೆ ಗೊತ್ತುಂಟು? ಯಾರ ಫ್ಯಾನ್ಸ್? ನಿಮ್ಮ ಭಾಷೆ ನನಗೆ ತುಂಬ ಇಷ್ಟ ಆಗಿದೆ. ಎಂತ ಫ್ಯಾನ? ಇಲ್ಲಿ ಸೆಕೆ ಆಗ್ತಾ ಉಂಟು, ಮಳೆ ಇಲ್ಲದೆ. ಜ್ಯೋತಿ ವ್ಲಾಗ್ 7 o'clock ಲೈವ್ ಬನ್ನಿ. ಓಕೆ ಓಕೆ, ಬರ್ತೇವೆ ಆಯಿತಾ. 7 o'clock ನಂದು ದೀಪ ಇಟ್ಟು ಮೆಡಿಟೇಷನ್ ಎಲ್ಲ ಆಗ್ತಾ ಇರ್ತದೆ. ಇವತ್ತು ಸ್ವಲ್ಪ ಬೇಗ ಇಡ್ತೇನೆ ದೀಪ. ಹಾಂ, ಬಂತು ಬಂತು ಬಂತು. ಒಂದೇ ಲೈಕ್ ಬಂದದ್ದು ಆಯಿತಾ, 2 ಬರಲಿಲ್ಲ. ಜ್ಯೋತಿಯವರ ಇವರು ಹನುಮಂತನ್ನ ಹೇಳಿದ್ರಲ್ಲ, ಜ್ಯೋತಿಯವರ ಚಾನಲ್ ಅವರಲ್ಲ ಅವರು. ಅಲ್ಲಿಯ ಲೈಕ್ ಒತ್ತುದು ಅಲ್ಲ. ಬಂತು ಬಂತು. ಮತ್ತೆ ಬೇರೆ ನಿಮ್ಮ ಇವತ್ತು ಲೈವ್ ಉಂಟಲ್ಲ, ಅದರಲ್ಲಿ ಹಾಡು ಹೇಳ್ಬೇಕಾಯ್ತಾ? ಹೇಳ್ತೀಯಾ? ಎಂತ ಗೊತ್ತುಂಟಾ ಲಕ್ಕಿ, ನಿನ್ನನ್ನು ಲಕ್ಕಿ ಕರಿಬೇಕಾ ಯೋಗೀಶ್ ಕರಿಬೇಕಾ? ನಿಂಗೆ ಯಾವ್ದು ಇಷ್ಟ? ಲಕ್ಕಿ ಅಂತ ಕರೀತೇನೆ, ಆಗ್ಬೋದಾ? ಯಾವ ಹಾಡು ಆಡ್ತಿ ಜ್ಯೋತಿ? ಮಳೆ ಗುಡುಗು ಬರ್ತಾ ಉಂಟು. ಮಳೆ ಏನು ಬರ್ತದೆ ಹೋಗ್ತದೆ, ಮೋಡ ಮಾತ್ರ ಮೋಡವೇ ಮೋಡ. ನಾನು ಆಗ ಲೈವ್ ಮಾಡಲಿಕ್ಕಿದ್ದೆ ಒಂದು 11 o'clockಗೆ. ಓಕೆ, ಆ ಟೈಮಲ್ಲಿ ಯಾವುದು ಬರ್ತದೆ ಹಾಗೆ ಕರೆಯೋದು ಅಲ್ಲ. ಇನ್ನು 5 minutes ಮಾತಾಡ್ತೇನೆ. ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಮತ್ತು ಜ್ಯೋತಿ ಅವರದು ಏನು ವಿಶೇಷ? ಕರಿ ಅಂತ ಇವತ್ತು
ಅನ್ನಕ್ಕೆ ಏನು ಸ್ಪೆಷಲ್? ನಾನು ಮನಸ್ಸು ಬಂದಾಗೆ ಯಾವ್ದು 2 ಹೆಸರು ಸಹ ಕರಿತೇನೆ ಆಯಿತಾ. ಯಾವಾಗ ಯಾವುದು ನೆನಪಾಗ್ತದೆ ಸರ್ ಅದನ್ನು ಕರೆಯೋದು. ಎಲ್ಲಿ ಒಂದು ಮತ್ತು ನಮ್ಮ ಚಾನಲ್ ವೀಡಿಯೋನ ನಾವೇ ನೋಡಬಾರ್ದು. ಹೌದಂತೆ ಹೇಳ್ತಾರೆ, ನೋಡಬಾರ್ದಂತೆ. ನಾವು ಬೇರೆ ಮೊಬೈಲಿಂದ ನೋಡ್ಬೋದು. ಈಗ ನಮಗೆ ಇನ್ನೊಂದು ಮೊಬೈಲ್ ಇದ್ದರೆ ಅದರಿಂದ ನೋಡ್ಬೋದು. ನಂದೆಂತ ನಿನ್ನೆ ನಾನು ಅಪ್ಲೋಡ್ ಮಾಡಿದೆ, ಇದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ಲ, ಅದಕ್ಕೆ ವ್ಯೂಸೇ ಕಡಿಮೆ ಆಗಿ ಹೋಗಿದೆ. ಯಾಕೆ ಗೊತ್ತುಂಟಾ? ನಾನು ಅಪ್ಲೋಡ್ ಮಾಡುವ ಕಾಪಿರೈಟ್ ಬಂತು. ಕಾಪಿರೈಟ್ ಬಂದರೆ ಅದು ಯೂಟ್ಯೂಬ್ ಅವರು ಇದು ಮಾಡೋದಿಲ್ಲ, ಅದನ್ನು ಇಂಪ್ರೆಷನ್ ಕಳಿಸೋದಿಲ್ಲ. ಅದೇ ಸಮಸ್ಯೆ ಆಯಿತು ದೊಡ್ಡ. ಅದಕ್ಕೆ ನಾನಿನ್ನು ಮ್ಯೂಸಿಕ್ ಹಾಕೋದಿಲ್ಲ. ಅದರಲ್ಲಿ ಹಾಕಬೇಕಿತ್ತು, ಅವರು ಮಾನಿಟೈಸ್ ಆದವರು ಯೂಸ್ ಮಾಡಿದ್ದಾರೆ ಈ ಸಾಂಗ್ ಅಂತ, ಅದನ್ನೇನು ಹಾಕಲಿಲ್ಲ ಅವರು. ನಾನು ಮ್ಯೂಸಿಕನ್ನು ಹಾಕಿದೆ, ಅಪ್ಲೋಡ್ ಮಾಡುವಾಗ ಬಂತು ಕಾಪಿರೈಟ್. ಕರ್ಮ. ಮತ್ತೆ ಡಿಲೀಟ್ ಮಾಡಬಾರ್ದಂತೆ, ಮತ್ತೆ ಕಾಪಿರೈಟ್ ಬಂದದನ್ನು ಡಿಲೀಟ್ ಮಾಡೋದು ಎಂತ ಮಾಡೋದು ಮತ್ತೆ? ಕರ್ಮ ತೆಗ್ದು ಎಷ್ಟು ಬೇಜಾರಾಯ್ತು ಹೇಳಿದರೆ. ಈಗ ಅದಕ್ಕೆ ವ್ಯೂಸೇ ಇಲ್ಲ. ಮತ್ತು ಸ್ಯಾಟರ್ಡೇ ನಾನು ಅಪ್ಲೋಡ್ ಮಾಡಲಿಕ್ಕಿದ್ದದ್ದು, ಆಗಲಿಲ್ಲ ಅಲ್ಲ, ಹಾಗೆ ಪ್ರಾಬ್ಲಮ್ ಆಯಿತು. ಮತ್ತು ನಮ್ಮ ಮೊಬೈಲಿಂದ ನಾವು ನೋಡಿದ ತಕ್ಷಣ ವ್ಯೂಸ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಪ್ರೆಷನ್ಗೆ ಕಳಿಸೋದೇ ಇಲ್ಲ ಯೂಟ್ಯೂಬ್. ಓ ಹೌದೌದೌದು, ನಾನು ನಿನ್ನೆ ಯೋಚಿಸಿದೆ, ಈಗ ಎಷ್ಟು ನಿನಗೆ 7 ಸಬ್ಸ್ಕ್ರೈಬರ್ ಬೇಕಲ್ಲ ಇನ್ನು 100 ಆಗಲಿಕ್ಕೆ. ಆಗ ನಾನು ಕೆಲವರನ್ನು ಲಿಸ್ಟ್ ಮಾಡಿದೆ, ಒಂದು 7 ಮಂದಿ ಸಿಕ್ಕಿದರೆ ಹೇಳಬೇಕು ಅಂತ. ಇವತ್ತು ಆದಷ್ಟು ಜನ ಹತ್ರ ಮಾಡಿಸ್ತೇನೆ ಆಯಿತಾ. ಇದ್ದೀರಾ? ಜ್ಯೋತಿ ಇದ್ದಾರೆ. ಇದು ಜ್ಯೋತಿ ಮಗಳ ಯಾರು ಮೆಸೇಜ್ ಮಾಡೋದು? ನನ್ನ ಮಗಳು ಈಗ 5-10 ಆಗುವಾಗ ಬರ್ತಾಳೆ, ಆವಾಗ ಮೊಬೈಲ್ ತಗೊಳ್ಳೋದು, ಸಬ್ಸ್ಕ್ರೈಬ್ ಮಾಡೋದು. ನಾನು ನೈಟ್ ಲೈವ್ ಮಾಡುವಾಗ ಬೈತಾಳೆ ನನ್ನ ಮಗಳು, ಲೈವ್ ಮಾಡಬೇಡಿ ಅಂತ. ಅವಳಾದ್ರೆ ಮಾತಾಡಬೇಕಂತೆ ಕೂತ್ಕೊಂಡು. ಫಿಶ್ ಕರಿ ಮಾಡಿದರೆ ನಾವು, ಓ ಸೂಪರ್. ಒಂದು ಫಿಶ್ ಈಚೆ ಬಂದಿದೆ. ವಿಚ್ ಯಾವುದಾದ್ರೂ ಹೇಳು, ಯಾವುದು ಅಂತ. ಇಲ್ಲಿ ಮಕ್ಕಾರ್ ಮಾಡೋರೇ ಇರೋದು ನಮ್ಮ ಆಚೆ ಈಚೆ ಎಲ್ಲ. ಇನ್ನು ಪದ್ಯ ಹೇಳಿದರೆ ಮಕ್ಕಾರ್ ಮಾಡೋದ್ರಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಇಲ್ಲಿ. ಇಲ್ಲಿ ಗುಡುಗು ಎಲ್ಲ ಬರ್ತಾ ಉಂಟಾ? ಇವತ್ತು ಮಳೆ ಉಂಟಾ ಅಂತ. ನಿಮ್ಮಾಚೆ ಉಂಟಾ ಮಳೆ? ಬ್ಯಾಂಗ್ಳೂರೆಲ್ಲ ಇದು ಬಂದಿದೆ ಅಂತೆ, ಎಂತ ಪ್ರವಾಹ.
ನಂದಿನಿ ಅಕ್ಕ ಯಾವಾಗ? ಇವತ್ತೆಷ್ಟು ತಾರೀಕು? ಇವತ್ತು ಯಾವ ದಿನ? ಹೋ ಹೋ ಹೋ, ನಾಳೆ ಬರ್ತಾರ ಅಂತ ನಂದಿನಿ ಅಕ್ಕ? ಗೊತ್ತಿಲ್ಲ. ಬಾಯ್ ಅಕ್ಕ, ಊಟ ಮಾಡಿ. ಊಟ ಇನ್ನೂ ಮಾಡಬೇಕಾ? 3:45 ಯಾಕೆ ಎಷ್ಟು ಲೇಟ್? ವಾಚರ್ ಎಷ್ಟು? 230 ಅಷ್ಟೇ, ಹೆಚ್ಚಿಲ್ಲ. ಇನ್ನೂ ಸಹ 3,000 ಆಗಬೇಕು. ವಾಚರ್ ಕಂಪ್ಲೀಟ್ ಆಗಬೇಕಾದ್ರೆ ಇದು ಒಂದು ಕಾಮಿಡಿ ವಿಡಿಯೋಸ್ ಮಾಡಬೇಕು, ಇಲ್ಲಾಂದರೆ ಲೈವ್ ಬರಬೇಕು. ಲೈವ್ ಒಂದು ಡೈಲಿ 2 ಅವರ್ ಮಾಡಬೇಕು. ಮತ್ತು ಅರ್ಜೆಂಟ್ ಮಾಡಬಾರ್ದು ಯಾವುದಕ್ಕೆ ಸಹ, ಕೂಲಾಗಿ ಒಂದು ಆಗ್ತಾ ಇರ್ತದೆ ಅದರಷ್ಟಕ್ಕೆ ಅಲ್ಲ. ಯಾವುದಕ್ಕೆ ಸಹ ಅವಸರ ಮಾಡಬಾರ್ದು. ನಮ್ಮ ಹಾಬಿಯಾಗಿ ತಗೊಳ್ಬೇಕು ಅಷ್ಟೇ ನಾವು. ಇದು ನಮಗೊಂದು ಹಾಬಿ ಅಂತ. ಮತ್ತು ವ್ಯೂಸ್ ಕಡಿಮೆ ಬಂದರೂ ಟೆನ್ಷನ್ ಮಾಡಬಾರ್ದು, ವ್ಯೂಸ್ ಜಾಸ್ತಿ ಬಂದರೂ ಓವರ್ ಇದು ಮಾಡಬಾರ್ದು. ಹಾಗೆ ನಾನು ನಿಜವಾಗಿ ಡಿವೋಷ್ನಲ್ ಚಾನಲ್ ಮಾಡಬೇಕಂತ ಹೊರಟದ್ದು. 30 ಕ್ಯಾಲ್ಕುಲೇಟ್ ಮಾಡುವುದು ಅದೆಂತ ನೋ. ಯಾಕೆ ಡಿಲೀಟ್ ಮಾಡಿದ್ದು? ಅರ್ಥ ಆಗಿಲ್ಲ. ಏನು ಹೇಳಿದ್ದು? ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ನೀತಿ ಮಾತೆ ನಂದಾದೀಪ. ನಂದು 30.0 ಇದೆ. ಬಟ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಮಾಡೋದು? 3000 ಅದಂದರೆ 365 ಡೇಸ್ ಲೆಕ್ಕ ಅದು. ನಮಸ್ತೆ ವಿಕ್ರಮ್ ಅವರೇ, ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮನ್ನು ಕೀಪ್ ಸ್ಮೈಲ್ ಬಾಯ್ ಟೇಕ್ ಕೇರ್. ಅನ್ಸಬ್ ಯಾರು? ನಾನು ಮಾಡಲಿಲ್ಲಲ್ಲ. ಅದೆಂತ ಗೊತ್ತುಂಟಾ ಲಕ್ಕಿ, ಅದು 365 ಡೇಸ್ ಲೆಕ್ಕ. ಅದರಲ್ಲಿ ಅವರು ಯಾವಾಗಲೂ ಅಷ್ಟೇ ದಿನ ಲೆಕ್ಕ ಮಾಡೋದು. ಈಗ ವಾಚರ್ 0 ಆಗೋದಿಲ್ಲ. ಒಂದು ವರ್ಷದಲ್ಲಿ ನಿಂದು ಕಂಪ್ಲೀಟ್ ಆಗದಿದ್ದರೆ 3000 4000 ಅದು 0 ಆಗೋದಿಲ್ಲ. ಒಂದೊಂದು ದಿನ ಲೆಸ್ ಆಗ್ತಾ ಹೋಗೋದು, ಗೊತ್ತಾಯ್ತಾ? ಒಂದು ದಿನ ಲೆಸ್ ಆಗ್ತದೆ, ಒಂದು ದಿನ ಲೆಸ್ ಆಗ್ತದೆ. ನಿಂದು ಒಂದು ದಿನದ್ದು ಇದು ವಾಚರ್ ಲೆಸ್ ಆಗ್ತದೆ. ನಮಸ್ತೆ ಅರಗಿಣಿ ಅವರೇ, ವೆಲ್ಕಮ್. ನಾನು ಸ್ವಲ್ಪ ಹೊತ್ತು ಬಂದದ್ದು ಲೈವ್ ಮಾಡಲಿಕ್ಕೆ. ಊಟ ಎಲ್ಲ ಆಯಿತು. ಎಗ್ ಕರಿ ಮಾಡಿದ್ದು ಇವತ್ತು ಸಹ, ಅದೇ. ಥ್ಯಾಂಕ್ ಯು. ಅರಗಿಣಿಯವರು ಡೈಲಿ ಮಾಡ್ತೀರಲ್ಲ ನೀವು ಇದು ಲೈವ್? ನಿಮ್ದಾಯ್ತಾ?
ಈಗ ಯಾರು ವಿಕ್ರಮ್ ಅಂತೇಳಿ ಬಂದರು ಮಾರೆ, ನೀವು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ. ನಾನು ಮಾಡಲಿಲ್ಲ, ನಿಮಗೆ ಗೊತ್ತಿಲ್ಲ, ನೋಡ್ಬೇಕು ಮತ್ತೆ ಅಂತ ಏನಾದರೂ ಒತ್ತಿ ಹೋಗಿದೆನಾ. ನಮಸ್ತೆ ಭಾರತಿ ಅಕ್ಕನವರೇ. ಹ್ಞೂ ಡೈಲಿ ಮಾಡ್ತೀನಿ, ನಾನು ಡೈಲಿ ಬರ್ತೇನೆ, ಎಲ್ಲಿಯಾದರೂ ಒಂದೊಂದು ಟೈಮಲ್ಲಿ ಬರೋದಿಲ್ಲ. ಅರಗಿಣಿಯವರೇ, ಭಾರತಿ ಅಕ್ಕ ನೀವು ಮಂಗಳೂರಿನವರಲ್ಲ? ಅರಗಿಣಿಯವರು ಆಯಿತು ನಮ್ಮದು, ನಿಮ್ಮದು ಆಯಿತಾ? ವಿಕ್ಕಿ ಏನಾಯಿತು? ಯಾರು ವಿಕ್ಕಿ? ವಿಕ್ರಮ ಅಲ್ಲ, ಲಕ್ಕಿಯ? ಏ ಅರಗಿಣಿಯವರು ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲಕ್ಕಿ ಅವರನ್ನು? ಅವತ್ತು ಮೊನ್ನೆಮ್ಮೆ ನೀವೇ, ಅದು ಹಿತೇಶಿ ಅಲ್ಲ? ಅವ್ರು ರಿಟರ್ನ್ ಕೊಡಲಿಲ್ಲ ಅಂತ ಹೇಳ್ತಿದ್ಯಲ್ಲ, ಹಿತೇಶಿ ಅವರ? ಓ ವಿಕ್ರಮ್, ವಿಕ್ರಮ್ ಎಲ್ಲಿ ಹೋದ್ರು? ಈಗ ಇದ್ರು ಮಾರೆ ಲೈವಲ್ಲಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೇಳಿ ಹೋದ್ರು ಸೀದಾ. ಎಂತವ ನನಗೆ ವಿಷಯ ಗೊತ್ತಿಲ್ಲ. ಓ ಹೌದು ಮಾರ್ರೆ, ನೀವು ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀರಿ ಭಾರತಿ ಅಕ್ಕ ಲೈವಿಗೆ ಬರಲಿಕ್ಕೆ? ಏನಾಯಿತು ಈಗ ಗೊತ್ತಾಯ್ತಾ? ಇನ್ನು ಬರ್ಬೋದಲ್ಲ ಡೈಲಿ? ಫ್ರೀ ಇರುವಾಗ, ಡೈಲಿ ಅಂತ ನಾನು ಹೇಳುವುದಿಲ್ಲ, ನೀವು ಫ್ರೀ ಇರುವಾಗ. ಲಕ್ಕಿ ಅವರು ರಿಟರ್ನ್ ಮಾಡಿಲ್ಲ ನನಗೆ. ಲಕ್ಕಿ ಏನಾ ರಿಟರ್ನ್ ಕೊಡಲಿಲ್ಲ ಅಂತೆ ನೀನು? ನೀನು ರಿಟರ್ನ್ ಕೊಟ್ಟಿದ್ರೆ ಸಹ ಕಮೆಂಟಲ್ಲಿ ಹಾಕು ಆಯಿತಾ? ರಿಟರ್ನ್ ಕೊಡೋದಿದ್ದರೆ ನೀನು ಈಗ ಮಾಡು. ಭಾರತಕ್ಕೆ ಊಟ ಆಯ್ತಾ? ಟೈಗರ್ ಬೊಬ್ಬೆ ಮಾಡಚ್ಚಿ. ಭಾರತಕ್ಕಂದು ಊಟ ಆಯ್ತಾ? ಏಯ್ಟ್ ಡೇಸ್ ಆಗಿದೆ ನಾನು ಅವರಿಗೆ ಕನೆಕ್ಟ್ ಆಗಿ. ಎಲ್ಲಿ ಹೋದ್ಯಾ? ಓ ಲಕ್ಕಿ, ನೋಡು ನೀನು ಕನೆಕ್ಟ್ ಆಗಿದ್ಯಾ ನೋಡೊಮ್ಮೆ. ನೋಡು ಅವರೆಷ್ಟು 8 ಡೇಸ್ ಆಯ್ತಂತೆ ಕನೆಕ್ಟ್ ಆಗಿ. ಮತ್ತೆ ಬೆಲ್ ಬಟನ್ ಒತ್ತಬೇಕಾಯ್ತಾ? ಆಗ ಅವರದ್ದು ನೋಟಿಫಿಕೇಶನ್ ಬರ್ತದೆ. ಬೆಲ್ ಬಟನ್ ಒತ್ತು, ಗೊತ್ತಾಗ್ತದೆ ನಿಮಗೆ. ಅವರು ಸಹ ಲೈವ್ ಎಲ್ಲ ಮಾಡ್ತಾರೆ ಅಲ್ಲ? ಅವರ ಲೈವಲ್ಲಿ ತುಂಬ ಜನ ಸಹ ಬರ್ತಾರೆ, ಆಗ ನಿಮಗೆ ಸಿಗ್ತದಲ್ಲ ಸಬ್ ಎಲ್ಲ. ನಿಮ್ಮ ಫೇಸ್ ಕಾಣ್ತಿಲ್ಲ, ವಾಯ್ಸ್ ಮಾತ್ರ. ಹೌದು ಮಾರೆ, ಅದು ಹೀಗೆ. ನೋಡಿ ಯಾವತ್ತಾದ್ರೂ ಒಮ್ಮೆ ಮಾಡೋದು ಫೇಸ್, ವಾರಕ್ಕೊಮ್ಮೆ ಫೇಸ್ ಲೈವ್ ಮಾಡೋದು. ಅದೆಂತ ಗೊತ್ತಿಲ್ಲ, ಫೇಸ್ ಲೈವ್ ಮಾಡಿದರೆ ಕ್ಯಾಮರಾ ನೋಡಿಯೇ ಹೋಗ್ತದೆ, ಇಲ್ಲಿ ರೈಟಿಂಗ್ ಎಲ್ಲ ಹೋಗ್ತಾ ಇರ್ತದೆ, ಟೈಪಿಂಗ್ ಎಲ್ಲ ಮಾಡಿದ್ದು. ಫೇಸ್ ನೀವು ನೋಡ್ತಿರಲ್ಲ, ರಪ್ಪ ಇಲ್ಲಿ ಹತ್ತಿರಲ್ಲ ನೀವು ಸ್ವಲ್ಪ, ಓ ಆಚೆ ಅಲ್ಲ, ರಪ್ಪ ಮುಖ ನೋಡಿ ಹೋದ್ರೆ ಆಯ್ತು. ಏನು ಇವತ್ತು ಕರಿ? ಯಾರಿಗೆ? ಇವರಿಗೆ ಅರಗಿಣಿಗೆ ಸಾರಿ ಹೇಳ್ತಿದ್ದಿ? ಅರಗಿಣಿ ಅವರೇ ನೋಡಿ, ನಿಮಗೆ ಸಾರಿ ಹೇಳ್ತಿದ್ದಾರೆ. ಯಾಕೆ ಸಾರಿ ಅಲ್ಲ? ಒಂದು ಲೈವಿಗೆ ಬಾ, ಮಾತಾಡು ಅರಗಿಣಿ ಅವ್ರ ಹತ್ರ, ಅವರು ಒಳ್ಳೆ ಮಾತಾಡ್ತಾರೆ, ಡೈಲಿ ಲೈವ್ ಮಾಡ್ತಾರೆ ಅವರು. ಮರ್ವಾಯಿ ಗಸಿ ಒಪ್ಪ ದೇವರನೇ, ಒಳ್ಳೆ ಕ್ಯಾಲ್ಸಿಯಂ ಅಲ್ಲ? ಮತ್ತೆ ಇವರು ಮ್ಯೂಸಿಕ್ ಇಟ್ಟಿದ್ದಾರೆ ಮೇಲೆ, ಲೈವಲ್ಲಿರುವಾಗ ಮ್ಯೂಸಿಕ್ ಎಲ್ಲ ಬರಬಾರ್ದು. ಮತ್ತೆ ಎಷ್ಟು ಮಾರ್ವಾಯಿ ತಿಂದ್ರಿ?
ಎಂತ ರಿಟರ್ನ್ ಅವರು ಆಗಿದ್ದಾರೆ, ಎಂತ ರಿಟರ್ನ್ ಕೊಡಬೇಕು? ಲಕ್ಕಿ ಲಕ್ಕಿ ಹೇಳ್ತಿದ್ದಾರೆ ರಿಟರ್ನ್ ಕೊಡಿ ಅಂತ. ಇವಾಗ ಜಸ್ಟ್ ಕೊಟ್ಟೆಯಾ? ರಿಟರ್ನ್ ಕೊಟ್ಟೆ ಅಂತೇಳಿಯಾ? ಅರಗಿಣಿ ಅವರೇ ನೋಡಿ ಕೊಟ್ಟಿದ್ದಾರಂತೆ. ಒಂದು ಕಮೆಂಟ್ ಹಾಕ್ಬೇಕಾಯ್ತಾ, ಆಗ ಗೊತ್ತಾಗ್ತದೆ. ಹಾಗೆ 1 ವರ್ಷದೊಳಗೆ 3000 ವಾಚರ್ ಕಂಪ್ಲೀಟ್ ಆಗದಿದ್ದರೆ ಟೆನ್ಷನ್ ಮಾಡಲಿಕ್ಕಿಲ್ಲ, ಝೀರೋ ಆಗ್ತದೆ ಅಂತ. ಅದು ವಾಚರೆಲ್ಲ ಎಲ್ಲಿ ಹೋಗೋದಿಲ್ಲ, ಒಂದು ದಿನ ಲೆಸ್ ಆಗ್ತದೆ. 365 ಡೇಸ್ ಹಾಗೇ ಇರ್ತದೆ, ಆಯಿತಾ? ಮತ್ತು ಈಗ ಡ್ಯೂಟಿಯಲ್ಲಿ ಇದೆಯಾ? ಅರಗಿಣಿ ಅವರೇನು ಹೌಸ್ ವೈಫಾ? दादा टाइगर ಭಾರತಿಕ ಕೇಳ್ತಾ ಇದ್ದಾರೆ ಏನು ಪದಾರ್ಥ ಇವತ್ತು. ಸ್ವಲ್ಪ ಸ್ಪೆಷಲ್ ಆಗಿ ಎಗ್ ಕರಿ ಮಾಡಿದೆಲ್ಲ, ಫ್ರೈ ಎಲ್ಲ ಮಾಡಿ, ತೆಂಗಿನಕಾಯಿ ಎಲ್ಲ ಫ್ರೈ ಮಾಡಿ ಎಗ್ ಕರಿ ಮಾಡಿದೆ. ನಮಸ್ತೆ ರೂಪಗೌಡ. ಮತ್ತೆ ರೂಪ ಹೇಗಿದ್ದೀರಿ? ಊಟ ಎಲ್ಲ ಆಯ್ತಾ? ಚಾ ಎಲ್ಲ ಆಯ್ತಾ? ಯಾರು ಪಿಗ್ಗು ಪಿಗ್ಗು? ಓಹೋ ಹೌದಾ? ಮಂಡೆ ಎಂತ ಮಂಡೆ ಫುಲ್ ಉಪವಾಸವಾ? ನಾಳೆ ಪಾರ್ಸೆಲ್ ಕಳಿಸಿ, ನಾಳೆಗೆ ಅದು ಒಂದು ಲೆಕ್ಕ ಖಾಲಿ ಆಗಿರ್ತದೆ. ಫೋಟೋ ತೆಗೆದಿರ್ತೇನೆ ಈಗಲೇ, ನಾಳೆ ಕಮ್ಯುನಿಟಿಯಲ್ಲಿ ಹಾಕ್ತೇನೆ. ಟಾಕಿಂಗ್ ಸ್ಟೈಲ್ ಸೂಪರಾ? ನಮ್ಮ ಮಂಗಳೂರಿನವರದ್ದು ಹಾಗೆ ಅಷ್ಟೇ ಆ್ಯಕ್ಸೆಂಟ್ ಅಲ್ಲ. ನಾನ್ ವೆಜ್ ತಿನ್ನಲ್ಲ, ಸೋಮವಾರ ಮಾತ್ರ ತಿನ್ನೋದಿಲ್ವಾ? ಯಾವತ್ತು ತಿನ್ನೋದಿಲ್ವಾ? ತಿಂತೀರಲ್ಲ ನೀವು? ಮಂಡೆ ಮಾತ್ರ. ನಿನ್ನೆ ಕೆಲವರು ಬಿರಿಯಾನಿ ಅದು ಇದು ಅಂತ ಹೇಳುವಾಗ ನಿಮ್ಗೆ ಆಸೆ ಆಗ್ತದಲ್ಲ. ದಾದ ಪಿಗ್ಗುವನ್ನು ನೋಡ್ತೀರಾ? ತೋರಿಸ್ತೇನೆ. ದಾದ ಪಿಗ್ಗು ಹೌದಾ? ಮಂಡೆ ಮಾತ್ರ ಅಲ್ಲ, ನಮ್ಮದು ಏನಿಲ್ಲ. ಅಂದರೆ ಡೈಲಿ ಮೆಡಿಟೇಷನ್ ಮಾಡ್ತೇನೆ. ನಾನ್ ವೆಜ್ ಸ್ವಲ್ಪ ತಿಂತೇವೆ, ಡೈಲಿ ತಿಂತೇನೆ ನಾನು. ವ್ರತ ಎಲ್ಲ ಏನಿಲ್ಲ. ಅದು ಪಿಗ್ಗು 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 ಅದರ ಹೆಸರು. ಅದಕ್ಕೆ ಎಷ್ಟು ವರ್ಷ ಆಯಿತು ಗೊತ್ತುಂಟ, ಇಲ್ಲೇ ನಮ್ಮ ಮನೆಯಲ್ಲಿ. ಹೌದಾ? ನೀವು ಈಗ ಎಲ್ಲಿ ಬ್ಯಾಂಗ್ಳೂರಲ್ಲಿರೋದಾ? ಮತ್ತು ಅಮ್ಮನ ಮನೆಯಲ್ಲಿರೋದು?
ನೀವು ಬ್ಯಾಂಗ್ಳೂರಾ? ಅಮ್ಮನ ಮನೆ ಚುಪ್ ತಾತ ಬಿಗ್ಗು. ಹಾಸನ. ಓ ಹೌದಾ. ಓ ನಿಮಗೆ ಬ್ಲೂ ಕೊಡಲಿಲ್ಲ, ಕೊಡ್ತೇನೆ. ನಮ್ಮ ಲಕ್ಕಿ ಇದ್ದಾರೆ, ಲಕ್ಕಿಯನ್ನು ಕನೆಕ್ಟ್ ಆಗಿ. ಅವರು 100 ಆದ ನಂತರ ಲೈವ್ ಬರ್ತಾರಂತೆ. ಲಕ್ಕಿ ಇದೆಯಾ? ಯಾವ ಟೈಮ್ ಲೈವ್ ನಿಮ್ಮದು? ನಮ್ಮದು ಟೈಮೇ ಇಲ್ಲ ನಮ್ಮ ಲೈವ್ಗೆ. ಅಂದರೆ ಎಲ್ಲ ನಾನು ಕಂಪ್ಯೂಟರ್ ವರ್ಕ್ ಮಾಡ್ತೇನಲ್ಲ, ಡಿಜಿಟಲ್ ವರ್ಕ್. ಅದು ವರ್ಕ್ ಇರ್ತದೆ, ಅದರ ಟೈಮೆಲ್ಲ ಹೇಳಿಕ್ಕಾಗೋದಿಲ್ಲ, ಅರ್ಜೆಂಟ್ ಅಂತ ಹೇಳ್ತಾರೆ ಕೆಲವರು. ಹಾಗೆ ನಿಮ್ಮದು ಸಹ ವರ್ಕ್ ಇದ್ದರೆ ಹಾಕಿ. ನಂದು ಜಿಮೇಲ್ ಅಡ್ರೆಸ್ ಇರ್ತದೆ ನನ್ನ ವೀಡಿಯೋದು ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಯಾವಾಗಲೂ ಜಿಮೇಲ್ ಅಡ್ರೆಸ್ ಒಂದು ಇರ್ತದೆ. ನಿಮ್ಮದೇನಾದರೂ ರೀಕಾಪಿ ವರ್ಕ್ ಎಲ್ಲ ಇದ್ದರೆ ಹಾಕಿ. ಲಕ್ಕಿ ಹೋದ್ರಾ ಅಂತ? ಲಕ್ಕಿ ಇದೆಯಾ? ಕನೆಕ್ಟ್ ಆಗ್ತಾರೆ. ಅವರು ಸಹ ಬ್ಯಾಂಗ್ಳೂರು. ಶ್ರೀ ಸಾಯಿರಾಮ್, ಶ್ರೀ ಸಾಯಿರಾಮ್, ಶ್ರೀ ಸಾಯಿರಾಮ್, ಸಾಯಿರಾಮ್ ಸಾಯಿಬಾಬಾ ಅವರಿಗೋಸ್ಕರವಾ ಗುರುವಾರ ವ್ರತ? ಟೈಗರ್ ದಾದಾ ಬರ್ಪೆ. ಲಕ್ಕಿಯಲ್ಲೇ ಹೋದರು. ಅದೇ ಮೇಲೆ ಉಂಟು ಅವರು ಮೆಸೇಜ್ ಎಲ್ಲ. ಸಾಯಿ ರಾಮ್, ಸಾಯಿ ಶ್ಯಾಮ್, ಸಾಯಿ ಭಗವಾನ್, ಸಬ್ಸೆ ಮಹಾನ್. ನೀವು ಸಾಯಿಬಾಬನಿಗೆ ಗುರುವಾರ ವ್ರತ ಹಿಡಿದದ್ದು? ನಾನು ಸಹ ಮೊನ್ನೆ ಮಧ್ಯಾಹ್ನ ಸಾಯಿಬಾಬನನ್ನು ನೆನಪು ಮಾಡಿ ಮಲಗಿದೆ, ಗೊತ್ತಾಯ್ತಾ? ಸಾಯಿಬಾಬಾ ಅಂತ ತುಂಬ ಹೊತ್ತು ಮೆಡಿಟೇಷನ್ ಮಾಡಿ ಮಲಗಿದೆ. ಸಂಜೆ ಆಗುವಾಗ ನನ್ನ ಫ್ರೆಂಡ್ ಶಿರಡಿಯಿಂದ ಪ್ರಸಾದ ತಂದು ಕೊಟ್ಟರು. ಅದೊಂದು ಭಾರಿ ವಿಶೇಷ. ಮೊನ್ನೆ ಒಂದು 2 ವೀಕ್ಸ್ ಆಯ್ತು ಅಷ್ಟೆ. ಓ ಇದ್ದಾರಲ್ಲ ಭಾರತಿ ಅಕ್ಕ, ಅವರಿಗೆಲ್ಲ ಗೊತ್ತುಂಟು. ಮಳೆ ಬರ್ತದೆ, ಕಾಣಬೇಕು. ಹೌದೌದೌದು. ಮಳೆ ಗುಡುಗು ಎಲ್ಲ ಬರ್ತಾ ಉಂಟು ಇಲ್ಲಿ ಭಾರಿ. ಹೌದು, ಸಾಯಿಬಾಬಂದೆಲ್ಲ ತುಂಬ ಉಂಟು. ಈಗ ಇವರು ಭಾರತಿ ಅಕ್ಕ ಅಂತ ಇದ್ದಾರಲ್ಲ, ಈಗ ಇದರಲ್ಲಿ ಬರ್ತಾ ಇದ್ದಾರಲ್ಲ ಮೆಸೇಜಲ್ಲಿ, ಅವರು ರಾಘವೇಂದ್ರ ಸ್ವಾಮಿಯ ಭಕ್ತರು. ಅವರಿಗೆ ಸಹ ತುಂಬ ರಾಘವೇಂದ್ರ ಸ್ವಾಮಿಯ ಅನುಭವಗಳೆಲ್ಲ ಆಗ್ತದೆ ಯಾವಾಗಲೂ. ಏನಾದರೂ ಮಾತಾಡೋದು, ಕನಸಲ್ಲಿ ಬರೋದು, ಹಾಗೆಲ್ಲ.
ಓ, ನಾನು ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ದೇನೆ ಆಗದಿಂದ. ಅದು ನನಗೆ ನಿಮ್ಮ ಕನಸಿದು ಭಾರತಕ್ಕ ಅದರ ಅರ್ಥ ಎಂತ ಕನಸಿದು? ತುಂಬ ಹೆಣಗಳು ಸಮುದ್ರಕ್ಕೆ ತೇಲಿಕೊಂಡು ಹೋದಾಗೆ ಕನಸು ಬಿತ್ತಂತೆ ಅವರಿಗೆ. ನನ್ನ ಪ್ರಕಾರ ನಾನು ಹೇಳುವುದು ಹೇಳಿದರೆ, ಅಂದರೆ ನಶ್ವರ ಅಂತೇಳಿ ತೋರಿಸೋದು ದೇವರು, ಎಲ್ಲರೊಮ್ಮೆ ಹೋಗ್ಲಿಕ್ಕೆ ಉಂಟು ಅಂತ. ಅಯ್ಯೋ ರಾಮಚಂದ್ರ, ಎಂಥದ್ದು? ಏನಾಗೋದಿಲ್ಲ, ಸಾಯಿಬಾಬನನ್ನು ಗಟ್ಟಿ ಇಟ್ಕೊಳ್ಳಿ ಅಲ್ಲ. ಹಸ್ಬೆಂಡ್ ಮಿಸ್ ಆಗಿ ಬೈಕ್ ಮೋರಿ ಒಳಗೆ ಬಿತ್ತೋರು ಹುಡುಕುವಾಗ ಈ ರೀತಿ ಕನಸು. ಅಲ್ಲ, ಬೈಕ್ ಬಿದ್ದದ್ದು ರಿಯಲ್ಲಾ ಕನಸ? ಹೌದಾ? ನೋಡಿ ರೂಪಾ, ಒಳ್ಳೆದಂತೆ ಕನಸು. ಹಾಗೆ ಬಿದ್ದರೆ ಹೆಣ ಎಲ್ಲ ಕಂಡ್ರೆ ಕನಸಲ್ಲಿ ಒಳ್ಳೆದಂತೆ. ಹೌದಾ? ಹೌದು, ಹಾಗೆಲ್ಲ ಕನಸು ಬಿದ್ದರೆ ಒಮ್ಮೆ ಇದು ಆಗ್ತದಲ್ಲ. ದೇವರಿದ್ದಾರೆ, ಸಾಯಿಬಾಬಾ ಇದ್ದಾರೆ. ಲಕ್ಕಿ ಈಸ್ ಬ್ಯಾಕ್. ನೋಡು ರೂಪಾ, ಅವರ ಹತ್ರ ಹೇಳಿದ್ದೇನೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ನೋಡು, ಇವರೇ ನೋಡಿ ರೂಪಾ, ಲಕ್ಕಿ ಅವರು. ಡೋಂಟ್ ವರಿ, ಗಾಡ್ ಇಸ್ ದೇರ್. ನೋಡಿ ಇದು ಕರೆಕ್ಟ್ ಭಾರತಕ್ಕ. ನಮಗೆಲ್ಲ ಎಷ್ಟೆಲ್ಲ ಕಂಡಿದ್ದೇವಲ್ಲ ನಾವು. ಹಾಗೆ ಇಲ್ಲಿ ಗುಡುಗು ಎಲ್ಲ ಬರ್ತಾ ಉಂಟಲ್ಲ, ನಮ್ಮ ಟೈಗರ್ ಬೊಬ್ಬೆ ಹಿಡಿಯೋದು. ರೂಪ, ಮೆಡಿಟೇಷನ್ ಮಾಡ್ತೀರಾ ನೀವು? ಡೈಲಿ ದೀಪ ಇಡ್ತೀರಲ್ಲ ನೀವು, ಆಗ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಎಲ್ಲದಕ್ಕೆ ಒಳ್ಳೆಯದು. ಕನಸು ಅಕ್ಕ, ನಾನು ಅವರು ಜೊತೇಲಿ ಬೈಕಲ್ಲಿ ಹೋಗುವಾಗ ಕಸ ಎಸೆಯಲು ನನ್ನ ಇಳಿಸಿ ಅವರು ಮುಂದೆ ಹೋಗಿ ಎಸೆಯುವಾಗ ಹಾಗೆ ಬೈಕ್ ಸಮೇತ ಮೋರಿಗೆ ಬಿದ್ದು ಅದು ಅವರು ಕಾಣಲೇ ಇಲ್ಲ. ಬಿಟ್ಟು ಬೇರೆ 10 ಹೆಣಗಳು ತೇಲುತ್ತವೆ. ಡೋಂಟ್ ವರಿ, ಏನಾಗುದಿಲ್ಲ ಅದೆಲ್ಲ. ನೀವು ದೀಪ ಇಡುವಾಗ ಮೆಡಿಟೇಷನ್ ಮಾಡ್ತೀರಾ ಒಂದು 10 ಮಿನಿಟ್ಸ್? ಓಕೆ. ಅದು ನೋಡಿ, ಅವರು ಏನಾಗುದಿಲ್ಲ ಅಂತ ಹೇಳಿದರು ಭಾರತಕ್ಕ. ಹಾಗೆ ಇದು ಕಂಡ್ರೆ ಎಂಥದ್ದು ಹೆದರಿಕೆ ಆಗ್ತದೆ. ಹೌದಾ? ಒಂದು 10 ಮಿನಿಟ್ಸ್ ಕಣ್ಣು ಮುಚ್ಚಿ ಉಂಟಲ್ಲ, ಏನಾದರೂ ಮೆಡಿಟೇಷನ್ ಅಂದರೆ ಜಪ ಎಲ್ಲ ಮಾಡೋದಲ್ಲ, ನಮ್ಮ ಇಷ್ಟ ದೇವರ ಹತ್ರ ಮಾತಾಡೋದು ಅಷ್ಟೇ 10 ಮಿನಿಟ್ಸ್. ಅವರಿಗಿಂತ ದೊಡ್ಡ ಡಾಕ್ಟ್ರ್ ಇದ್ದಾರಾ ಯಾವುದಕ್ಕೆ ಸಹ ಮದ್ದು ಕೊಡುವವರು, ನಮ್ಮ ಟೆನ್ಷನಿಗೆ ಕನಸಿಗೆಲ್ಲ ಅಲ್ಲ. ಫ್ರೆಂಡ್ಸ್ನವ್ರ ಹತ್ರ ಹೀಗೆಲ್ಲ ಹೇಳ್ಬೋದು ಅಷ್ಟೇ, ಅದಕ್ಕೆ ಪರಿಹಾರ ಕೊಡೋದು ಒಬ್ಬರೇ ಅಲ್ಲ, ದೇವರು. ಅದಕ್ಕೆ 10 ಮಿನಿಟ್ಸ್ ಕಣ್ಣು ಮುಚ್ಚಿ ನಿಮಗೆ ಕನಸು ಬಿದ್ದದನ್ನು ಸಹ ಹೇಳಿಬೇಕು ನಿಮ್ಮ ಇಷ್ಟ ದೇವರ ಹತ್ರ, ಹೀಗೆ ಅಂತ ಅಲ್ಲ. ಏನಾಯಿತು? ಅಯ್ಯೋ ರಾಮ ಹೇಳಿದ್ರಲ್ಲ.
ಚಾಂಟ್ ಮೃತ್ಯುಂಜಯ ಮಂತ್ರ ಡೈಲಿ. ಅಲ್ಲ, ನಾನು ಮಂತ್ರ ಎಲ್ಲ ಹೇಳೋದಕ್ಕಿಂತ ದೇವ್ರ ಹತ್ರ ಮಾತಾಡಿ ಅಂತ ಹೇಳೋದು ನಾನು. 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲೇ, ಅದೇ ಧ್ಯಾನ ಅಲ್ಲ. ನಿಮ್ಮಲ್ಲೇ ಮೊದಲು ಶೇರ್ ಮಾಡಿದ್ದು ಯಜಮಾನರಿಗೆ ಪ್ರಾಮಿಸ್. ಹೌದದೇ ಇರಲಿ ಅಲ್ಲ, ದೇವರಿದ್ದಾರೆ. ನಾನಷ್ಟೇ ಏನಿದ್ರೆ ಯಾವುದು ದೊಡ್ಡ ದೊಡ್ಡ ಪೂಜೆ ಸಹ ಮಾಡಿಸೋದಿಲ್ಲ, ಏನು ಮಾಡೋದಿಲ್ಲ. ದೇವರ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡಿ ಮಾತಾಡೋದು ಅಷ್ಟೇ ಅಲ್ಲ. ನೀವು ಹಾಗೆ ಮಾಡಿ. ಹೌದಲ್ಲ. ನಾವಂದರೆ ಎಂತ ಗೊತ್ತಿಲ್ಲ, ಭಾರತಕ್ಕ ಮತ್ತು ನಾನು ಏನಾದರೂ ಹೀಗೆ ಸಿಕ್ಕಿದ್ರೆ ಸಹ ಮಾತಾಡುವಾಗ ಫಸ್ಟ್ ಕೇಳೋದು ಏನು ಕನಸು ಇತ್ತು, ದೇವ್ರ ಕನಸಲ್ಲಿ ಬಂದ್ರ ಅಂತ ಕೇಳೋದು. ಅಂದರೆ ಒಂದು 2-3 ವರ್ಷಕ್ಕೆ ಮುಂಚೆ ಅಲ್ಲ, ಎಂತ ಯಾಕೆ ಗೊತ್ತಾ, ಭಾರತಿ ಸಿಸ್ ದೇವರು ಕನಸು ಬಿಟ್ಟ ಅಂದ್ರಲ್ಲ, ಆವಾಗ ನೆನಪಂತು. ಹೌದೌದು, ಅದು ಕರೆಕ್ಟ್. ಅವರು ಯಾವಾಗಲೂ ಕೇಳ್ತಾರೆ ನನ್ನ ಹತ್ರ, ನಮ್ಮದು ಅದೇ ಡಿಸ್ಕಸ್. ಇವತ್ತೇನಾಯಿತು ಏನು, ಅಂಜನೆ ಏನು ಪೌಡ ಮಾಡಿದ, ಅದೇ ಮಾತಾಡೋದು ನಾವು. ಅವರು ಎಲ್ಲಿಯಾದರೂ ಇಲ್ಲಿ ಬಂದರೆ ನಮ್ಮಾಚೆ ಮನೆಗೆಲ್ಲ ನಾವು ಕೂತ್ಕೊಂಡು ಮಾತಾಡುವಾಗ ನಮ್ಮ ಮನೆಯವರು ನೆಗಡೋದು, ನಿಮ್ಮದು ಇದೇ ಕಥೆಯ ಅಂತ. ಸಾಯಿಬಾಬಾ ಸಾಯಿಬಾಬಾ ಇರುವಾಗ ಏನು ಭಯ ಅಲ್ಲ. ಅಲ್ಲ ಭಾರತಿ ಅಕ್ಕ, ಭಾರತಿ ಸಿಸ್ ಚಾನಲ್ ಇದೆಯಾ? ಇಲ್ಲ, ಅವರು ಸಪೋರ್ಟ್ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಅಷ್ಟೇ. ಹೇ ಸಾಯಿ ಉಂಟಾ ಚಾನಲ್? ನೀವು ಸಪೋರ್ಟ್ ಮಾಡಲಿಕ್ಕೆ ಬಂದದಲ್ಲ, ಹಾಗೆ ಎಸ್ ಹೇಳಿದ್ದು. ಸಾಯಿರಾಮ್. ನಿನ್ನೆದು ನೋಡಿದ್ರಾ ಭಾರತಕ್ಕ ವಿಡಿಯೋ? ನಿನ್ನೆ ನಾನು ಅಪ್ಲೋಡ್ ಮಾಡಿದ್ದು. ಓ ಅದಕ್ಕೆಯಾ? ಗುರುವಾರ ಭಾರತಕ್ಕ ಗುರುವಾರ ಮಾಡ್ತಾರೆ. ಅದು ಅವರು ರಾಘವೇಂದ್ರ ಸ್ವಾಮಿಯನ್ನು ಎಣಿಸಿ ಮಾಡೋದು. ವೀಣಾ ಬ್ಲಾಗ್ಸ್ ಅವರೇ ನಮಸ್ತೆ. ನೀವು ನಿನ್ನೆ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ, ಮತ್ತೆ ಕೊಡ್ತೇನೆ ರಿಟರ್ನ್, ಆಯಿತಾ? ಭಾರತಕ್ಕ ನೋಡಿ, ರೂಪಾ ಅವರನ್ನು ಕನೆಕ್ಟ್ ಆಗಿ ಯಾವತ್ತಾದರೂ ಮಾತಾಡ್ತಾ ಇರಿ, ಲೈವಿಗೆ ಹೋಗಿ ಅವರದ್ದು. ಇಲ್ಲಿದ್ದ ಎಲ್ಲರನ್ನು ಕನೆಕ್ಟ್ ಆಗಿ. ಲಕ್ಕಿ ಇದ್ದಾರೆ, ಲಕ್ಕಿಯನ್ನು ಕನೆಕ್ಟ್ ಆಗಿ. ನಿಮ್ಮ ಪ್ರಥಮ್ ಇದ್ದಾನಲ್ಲ ಮಗ, ಅವನಾಗೇ ಇದ್ದಾನೆ ಲಕ್ಕಿ ಅಂತ. ಮತ್ತು ರೂಪಾ ಮತ್ತು ವೀಣಾ ಅವರನ್ನೆಲ್ಲ ಕನೆಕ್ಟ್ ಆಗಿ, ನಿಮಗೆ ಮಾತಾಡಲಿಕ್ಕೆ ಒಳ್ಳೆಯದಲ್ಲ. ಎಲ್ಲಿ ಹೋಯ್ತು ಮೆಸೇಜ್ ಎಲ್ಲ? ಓಕೆ, ಥ್ಯಾಂಕ್ ಯು ಭಾರತಿಕ. ಓಕೆ ಹೇಳ್ತಾ ಇದ್ದಾರೆ ರೂಪಾ. ಸಂಜೆ 6ಕ್ಕೆ ನನ್ನ ಲೈವ್ ಡೈಲಿ ಇರುತ್ತೆ. ಸಂಜೆ ಇಬ್ಬರು ಬನ್ನಿ. ಸಂಜೆ 6ಕ್ಕೆ ನಾನು ದೀಪ ಇಡುವ ಹೊತ್ತು. 6ಇಂದ 7 ತನಕ ಇದ್ದೀರಾ? ಕನೆಕ್ಟ್ ಆಗ್ತೇವೆ ಆಯಿತಾ? ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ನಾವು ದೀಪ ಇಟ್ಟು ಸ್ವಲ್ಪ ಮೆಡಿಟೇಷನ್ ಎಲ್ಲ ಮಾಡಿ ನಂತರ ಆನಲ್ಲಿ ಇರ್ತೇನೆ ಬೇಕಿದ್ರೆ, ಆಯಿತಾ? ಭಾರತಕ್ಕ ಸಹ ನೋಡಿ ಆಯಿತಾ? ಲಕ್ಕಿಯನ್ನು ಕನೆಕ್ಟ್ ಆದ್ರೆ, ಅವನು ಕನೆಕ್ಟ್ ಆದರೆ ಬರ್ತಾನೆ ಅವನು ಸಹ.
ಎಲ್ಲರೂ ಕನೆಕ್ಟ್ ಆದ ನಂತರ ಒಂದು ಬೆಲ್ ಬಟನ್ ಒತ್ತಿ ಆಯಿತಾ, ಮತ್ತು ಆಲ್ ಅಂತ ಕೊಡಿ, ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಸಹ ನಾನು ಎಲ್ಲ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಎಲ್ಲರದ್ದು ಬೆಲ್ ಬಟನ್ ಒತ್ತಿ ಇದು ಆಲ್ ಅಂತ ಒತ್ತೇನೆ, ಇಲ್ಲದ್ರೆ ಅದು ನಮಗೆ ಗೊತ್ತು ಸಹ ಆಗೋದಿಲ್ಲ ಎಂತ ಅಂತ ಲೈವಿಗೆಲ್ಲ ಬಂದರೆ. ಲಕ್ಕಿ ಲಕ್ಕಿ ನಿಮಗೆ ಸಬ್ಸ್ಕ್ರೈಬ್ ಬೇಕಾ? ಎಲ್ಲಿ ಓದಿ? ಆಯಿತು, ನಾನೀಗ 2 ಮಿನಿಟ್ಸಲ್ಲಿ ಎಂಡ್ ಮಾಡ್ತೇನೆ. ಎಲ್ಲಿದ್ದಿ ಭಾರತಿಕ? ಹೋದ್ರಾ? ಹೌದಾ, ನನಗೆ ಅದು ಗೊತ್ತಾಗೋದಿಲ್ಲ. ಅಂದರೆ ಗ್ರಾಮರ್ ಪ್ರಕಾರ ಮಾತಾಡೋದಲ್ಲ. ನೀವು ಸ್ವಲ್ಪ ಸ್ಪೀಡ್ ಮಾತಾಡ್ತೀರಿ, ನಾವು ಅಂದರೆ ಗ್ರಾಮರ್ ಪ್ರಕಾರ ಅದು. ನೀವು ಎಂತ ಎಕ್ಸಾಂಪಲ್ ಎಂತ ಹೇಳೋದು? ಬಾಯ್ ಅಕ್ಕ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಶೋರ್, ಆಯಿತಾ? ಎಂತ ಏನಾಯ್ತು ಭಾರತಕ್ಕ? ನೀವು ಈಗ ಹೇಳ್ಬಾರ್ದು, ಡಿಮೋಟಿವೇಟ್ ಆಗ್ತದೆ, ಹೇಳ್ಬಾರ್ದು. ನೀವು ಯಾವಾಗಲೂ ಬಂದು ನಾನು ಲಕ್ಕಿ ಅಂತ ಹೇಳ್ತೀರಿ. ಇವತ್ತು ಕನಸಲ್ಲಿ ಬಂದು ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತೀರಿ. ಆಯಿತು, ನಂದು ವಿನಕ್ಕ ನಮ್ಮದು ಟಿ ವಿ ಆಯಿತು. ಟಿ ವಿ ಇಲ್ಲೆಲ್ಲ ಆಗಲಿಲ್ಲ. ಆಯಿತು ಅಂತ ಹೇಳ್ತೀವಿ. ಊಟ ಆಯಿತು ಆಗ ಸ್ವಲ್ಪ ಹೊತ್ತು ಮುಂಚೆ. ಇನ್ನು ನನ್ನ ಮಗಳಿಗೆ ಬರ್ತಾಳೆ 10 ಮಿನಿಟ್ಸಲ್ಲಿ, ಆಗ ಟೀ ಮಾಡೋದು, ಟೀ. ಓಕೆ, ಥ್ಯಾಂಕ್ ಯು ರೂಪಾ. ಸೇಮ್ ಟು ಯು, ಟೇಕ್ ಕೇರ್, ಬಿ ಹ್ಯಾಪಿ ಆಲ್ವೇಸ್, ಟ್ರಸ್ಟ್ ಇನ್ ಗಾಡ್ ಓನ್ಲಿ. ಹೌದು, ನಂಗೆ ಅದು ಖಾಲಿ ಟೀ ಹಾಕಿದ್ದಾರಲ್ಲ, ಅದು ಕನ್ಫ್ಯೂಸ್ ಆಯಿತು. ಇಲ್ಲಿ ಮೋಡ ಬರ್ತಾ ಉಂಟು. ಓಕೆ ಬಾಯ್, ಆಯಿತಾ? ಇಲ್ಲಿ ಮಳೆಗೆ ಎಲ್ಲ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಉಂಟು. ಓಕೆ ಬಾಯ್, ಸಿಗುವ ಎಲ್ಲರಿಗೂ. ರೂಪಾ, ಲಕ್ಕಿ, ವೀಣಕ್ಕ, ಭಾರತಿಕ ಎಲ್ಲರಿಗೆ ಸಹ ಬಾಯ್ ಬಾಯ್ ಬಾಯ್.